ಹೆಸರಾಂತ ಸ್ವರ್ಣಾಭರಣ ಮಳಿಗೆ ಜೋಸ್ ಅಲುಕಾಸ್ ಜ್ಯುವೆಲ್ಲರಿಯ ಲೈಟ್ ಹೌಸ್ ಹಿಲ್ ರಸ್ತೆಯ ಮಳಿಗೆಯ 14ನೇ ಹಾಗೂ ಕೆಎಸ್ ರಾವ್ ರಸ್ತೆಯ ಮಳಿಗೆಯ 10ನೇ ವಾರ್ಷಿಕೋತ್ಸವ ಇಂದು ನಡೆಯಿತು. ಕಾರ್ಯಕ್ರಮವನ್ನು ಸಿಂಡಿಕೇಟ್ ಬ್ಯಾಂಕ್ ಹಂಪನಕಟ್ಟೆ ಶಾಖೆಯ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪುಷ್ಪರಾಜ್ ಹೆಗ್ಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಂಗಳೂರು ನಗರದಲ್ಲಿ 14 ವರ್ಷಗಳಿಂದ ಜೋಸ್ ಅಲುಕಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದ್ದು ಅತ್ಯುತ್ತಮವಾದ ನವನವೀನ ವಿನ್ಯಾಸದ ಆಭರಣಗಳನ್ನು ಗ್ರಾಹಕರಿಗೆ ಒದಗಿಸುತ್ತಾ ಎಲ್ಲರ ಮನೆಗಳಲ್ಲಿ ಉಳಿದುಕೊಂಡಿದೆ. ಇನ್ನು ಮುಂದೆಯೂ ಎಲ್ಲರ ಮನೆ ಮಾತಾಗಿ ಉಳಿಯಲಿ ಅಂತ ಶುಭ ಹಾರೈಸಿದರು. ಇನ್ನು ಖ್ಯಾತ ತುಳು ಚಲನಚಿತ್ರ ನಟಿ ನಿರೀಕ್ಷಾ ಶೆಟ್ಟಿ ಮಾತನಾಡಿ, ಮಹಿಳೆಯರ ಆಶೋತ್ತರಗಳಿಗೆ ಅನುಗುಣವಾಗಿ ಚಿನ್ನಾಭರಣಗಳು ಜೋಸ್ ಅಲುಕಾಸ್ ಮಳಿಗೆಯಲ್ಲಿ ಲಭ್ಯವಿದ್ದು ಎಲ್ಲರೂ ಮೆಚ್ಚುವಂಥದ್ದು. ಈ ಸಂಸ್ಥೆ ಮುಂದೆಯೂ ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡಿ ಅಭಿವೃದ್ಧಿ ಹೊಂದುವಂತಾಗಲಿ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಬಿಜು, ಮ್ಯಾನೇಜರ್ಗಳಾದ ಅಗಸ್ಟಿನ್, ಗ್ಲಿಂಟೋ, ಜಾನಿ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವರ್ಷಗಳಿಂದ ಒಂದು ಯಶಸ್ವಿಯಾಗಿ ನನ್ನ ಪ್ರೀತಿಯನ್ನು ಗಳಿಸಿ 14 ವರ್ಷದಿಂದ ಈ ಒಂದು ಮಂಗಳೂರು ಪಟ್ಟಣದಲ್ಲಿ ತಮ್ಮ ಎರಡು ಶಾಖೆಗಳನ್ನು ಹೊಂದಿಕೊಂಡಿದ್ದು ಅತ್ಯುತ್ತಮವಾದ ನವನವ ವಿನ್ಯಾಸಗಳ ಚಿನ್ನಾಭರಣ ಮಳಿಗೆಯನ್ನು ಮತ್ತು ಚಿನ್ನವನ್ನು ಗ್ರಾಹಕರಿಗೆ ಕೊಡುತ್ತಾ ಶುದ್ಧವಾದ ವ್ಯವಹಾರದಲ್ಲಿ ಮನೆಮಾತಾಗಿರುವ ಈ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತಾ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಡೈರೆಕ್ಟರ್ ಚೇರ್ಮನ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದಿಸಿಕೊಂಡು ನಮಸ್ಕಾರ. ಜಾಶ್ ಅಲ್ಕಾಸ್ ಮಾತಾ ಮೆಂಬರ್ಸ್ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಏನೆಲ್ಲ ಈ ಸೆಲೆಬ್ರೇಷನ್ ಪಾರ್ಟ್ ಮಾಡ್ತಾರೆ. You have never failed in giving happiness to the people, and I wish that this continues for years long, and I keep coming to celebrate the same thing for years long. Thank you so much for that.